ಉತ್ಥಾನ ದ್ವಾದಶಿಯಂದು ನಡೆಯುವ 4 ದಿನಗಳ ಸಂಭ್ರಮದ ಲಕ್ಷದೀಪೋತ್ಸವವು ಉಡುಪಿಯಲ್ಲಿ ಆರಂಭಗೊಂಡಿದೆ. ರಥಬೀದಿಯಲ್ಲಿ ಭಕ್ತರು ರಥ ಎಳೆದು ಸಂಭ್ರಮಿಸಿದರು. 4 ದಿನಗಳ ಕಾಲ ನಡೆಯುವ ಲಕ್ಷದೀಪೋತ್ಸವ ಭಕ್ತರನ್ನ ಸೆಳೆಯುವುದು ಮಾತ್ರವಲ್ಲದೆ ಸಂಭ್ರಮದಿಂದ ಈ ಲಕ್ಷದೀಪೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾವಿರಾರು ಮಣ್ಣಿನ ಹಣತೆಗಳನ್ನು ರಥಬೀದಿಯ ಸುತ್ತಲೂ ನಿರ್ಮಿಸಿದರು. ಕತ್ತಲು ಕವಿತಾ ಇದ್ದಂತೆ ರಥಬೀದಿಯಲ್ಲಿ ಜನರು ದೀಪವನ್ನ ಉರಿಸಿ ಲಕ್ಷದೀಪೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡರು. ರಥಬೀದಿಯ ಸುತ್ತಲೂ ಲಕ್ಷದೀಪೋತ್ಸವವನ್ನು ನೋಡಲು ಜನಜಂಗುಳಿ ಸೇರಿತು. ಉತ್ಥಾನ ದ್ವಾದಶಿಯಂದು ಯೋಗನಿದ್ರೆಯಲ್ಲಿರುವ ಕೃಷ್ಣ ಹೇಳ್ತಾನೆ ಎಂಬುದು ಪ್ರತೀತಿ. ಈ ಹಿನ್ನೆಲೆಯಲ್ಲಿ ಇಂದಿನಿಂದ 8 ತಿಂಗಳವರೆಗೆ ನಿರಂತರ ಉಡುಪಿಯಲ್ಲಿ ರಥಬೀದಿಯಲ್ಲಿ ರಥೋತ್ಸವಗಳು ನಡೆಯುತ್ತೆ. ಲಕ್ಷದೀಪೋತ್ಸವದ ಹಿನ್ನೆಲೆಯಲ್ಲಿ ಉತ್ಸವ ಮೂರ್ತಿಗಳನ್ನು ಇಟ್ಟು ಪೂಜಿಸಲಾಯಿತು. ಉತ್ಸವ ಮೂರ್ತಿಗಳಾದ ಶ್ರೀಕೃಷ್ಣ ಮುಖ್ಯ ಪ್ರಾಣ, ಶ್ರೀ ಅನಂತೇಶ್ವರ ಮತ್ತು ಶ್ರೀ ಚಂದ್ರಮೌಳೇಶ್ವರ ಮೂರ್ತಿಗಳನ್ನು ಇರಿಸಿ ಉತ್ಸವ ನಡೆಸಲಾಯಿತು. ರಥಬೀದಿಯಲ್ಲಿ ಭಜನಾ ತಂಡಗಳ ನರ್ತನ ಮನಸೂರೆಗೊಂಡಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಎಲ್ಲೆಡೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಇತ್ತ ಸುಡುಮದ್ದುಗಳ ಪ್ರದರ್ಶನ ನಡೆಯಿತು. ನಿನ್ನ ನಂಬಿದೆ